ವಿಷಯ ಗೊತ್ತಿದೆ ನನಗೆ. ಇದು ವಿಜಾದ್ ಅನ್ನೋದು ಹೇಗೆ ಪ್ರಾರಂಭ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ, ಇದು ಮೂಲ ಎಲ್ಲಿಂದ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆದರೆ ಇದರಲ್ಲಿ ಎರಡೂ ಪ್ರಾಮುಖ್ಯ ರಾಜಕೀಯ ಪಕ್ಷಗಳು ಇದರಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ಇವುಗಳನ್ನು ಮಾಡ್ತಿದ್ದಾರೆ. ನಾನು ಯಾರ ಮೇಲೂ ಈಗ ಆಪಾದನೆ ಮಾಡಲಿಕ್ಕೆ ಬಂದಿಲ್ಲ. ಇಲ್ಲಿ ಒಂದಲ್ಲ ಒಂದು ಸಮಸ್ಯೆನ ಉದ್ಭವ ಮಾಡ್ತಕ್ಕಂಥದ್ರಲ್ಲಿ ಕೆಲವರು ಬಹಳ ತುಂಬ ಅವ್ರಿಗೆ ಪದಪ್ರಯೋಗ ಏನು ಮಾಡಲು ಗೊತ್ತಿಲ್ಲ ನನಗೆ. ತುಂಬ ಅವರಲ್ಲಿ ಆ ಶಕ್ತಿ ಇದೆ. ಇದರಿಂದ ರಾಜಕೀಯವಾಗಿ ಲಾಭ ಪಡಿಬೇಕು ಅನ್ನೋದು ಈ ರಾಜಕೀಯ ಪಕ್ಷಗಳಿಗೆ ಇದೆ. ನನ್ನ ದೃಷ್ಟಿನಲ್ಲಿ ಇದಾಗಬಾರ್ದು. ನಾನು ಎಂದೂ ಧರ್ಮದ ಆಧಾರದ ಮೇಲೆ ವೈಷಮ್ಯವನ್ನು ಸೃಷ್ಟಿ ಮಾಡಿ ನಾನೆಂದೂ ರಾಜಕೀಯ ಲಾಭ ಪಡೀಲಿಕ್ಕೆ ಪ್ರಯತ್ನ ಮಾಡಲಿಲ್ಲ.